ಈಜಿಪ್ಟ್ನಲ್ಲಿ 4000 ವರ್ಷ ಹಿಂದಿನ ಮರಿ ಪಿರಮಿಡ್, ಇಂಗ್ಲೆಂಡ್ನಲ್ಲಿ 3500 ವರ್ಷದ ಹಿಂದಿನ ಕಲ್ಲುಗಳ ಉರುಟು ಸಿಕ್ಕ ಬೆನ್ನಿಗೆ ಫ್ರಾನ್ಸ್ನಲ್ಲಿ ಕಂಚಿನ ಕಾಲದ ಊರು ಪತ್ತೆಯಾಗಿದೆ. ಬಡಗಣ ಫ್ರಾನ್ಸ್ನ ಒನಾಯಿಂಗ್ನಲ್ಲಿ ಉತ್ಖನನ ಮಾಡಿ 3000 ವರ್ಷ ಹಿಂದಿನ ಹಳ್ಳಿಯನ್ನ ಕಂಡುಹಿಡಿಯಲಾಗಿದೆ. 7.4 ಎಕರೆ ಸ್ಥಳದಲ್ಲಿ 20 ಕಟ್ಟಡಗಳ ಅವಶೇಷಗಳು ದೊರಕಿವೆ. 80 ಅಡಿ ಉದ್ದದ ಆಯತಾಕಾರದ ಈ ಕಟ್ಟಡಗಳನ್ನು ಯೋಜಿಸಿ ಕಟ್ಟಲಾಗಿದೆ. ಒಂದು ಸಮುದಾಯ ಇಲ್ಲಿ ವಾಸಿಸಿದ್ದು ಅವರು ಸಾಕಷ್ಟು ಮುಂದುವರೆದಿದ್ರು. ಉರುಟಿನ ಅತಿ ದೊಡ್ಡ ಬ್ರೆಡ್ ಬೇಯಿಸುವ ಒಲೆ ಅಚ್ಚರಿಯದ್ದು. ಅಲ್ಲಿಗೆಲ್ಲ ಒಂದೇ ಕಡೆ ರೊಟ್ಟಿ ತಯಾರಾಗುತ್ತಿದ್ದಿರಬೇಕು. ಮರದ ಪೆಟ್ಟಿಗೆ, ಮಡಕೆ, ತಾಮ್ರದ ಕೆಲ ವಸ್ತುಗಳು ಸಹ ಸಿಕ್ಕಿವೆ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేన మస్తు ಖುಷಿ ಅಪ್ಪುಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ